ನಮಸ್ಕಾರ ಸ್ನೇಹಿತರೆ, ಭಕ್ತಿಭಾವ ಚಾನಲ್ಗೆ ನಿಮಗೆಲ್ಲರಿಗೂ ಸ್ವಾಗತ. ಇವತ್ತಿನ ಅಧ್ಯಾಯ ವಚನ ಶ್ರೀದೇವಿ ಮಹಾತ್ಮೆಯ 12ನೇ ಅಧ್ಯಾಯ ಚಂಡಮುಂಡರ ವಧೆ. ಪಾರ್ವತಿಯು ಚಂಡಮುಂಡರನ್ನು ಖಂಡಿಸಿ ಚಾಮುಂಡಿ ಎಂಬ ಹೆಸರನ್ನು ಪಡೆದದ್ದು. ಶುಂಭನ ಆಜ್ಞೆಯಾದೊಡನೆಯೇ ಚಂಡಮುಂಡರು ಅವನಿಗೆ ಶಿರಸಾವಹಿಸಿ ನಮಸ್ಕಾರ ಮಾಡಿ ಹೊರಟರು. ಭೇರಿ ಕಹಳೆಗಳು ಆಗಸವನ್ನು ಭೇದಿಸಿದವು. ಆನೆ, ಕುದುರೆ, ಪದಾತಿಗಳು ಕೋಟಿ ಕೋಟಿ ಸಂಖ್ಯೆಯಲ್ಲಿ ಸಿದ್ಧರಾಗಿ ಚಂಡಮುಂಡರ ನಾಯಕತ್ವದಲ್ಲಿ ಹೊರಟರು. ಅಕ್ಷೋಹಿಣಿ ಸೈನ್ಯಗಳೆಲ್ಲ ಅವರ ಜೊತೆಯಲ್ಲಿ ಹೊರಟವು. ಸ್ವಲ್ಪ ಹೊತ್ತಿನಲ್ಲಿಯೇ ಹಿಮಾಚಲವನ್ನು ಸೇರಿದರು. ಅಲ್ಲಿ ಹಿಮಾಚಲದ ಬಂಡೆಯ ಮೇಲೆ ಕುಳಿತಿದ್ದ ದೇವಿಯನ್ನು, ಆಕೆಯ ಉದ್ದಂಡ ಸಿಂಹವನ್ನು ಕಂಡರು. ರಾಕ್ಷಸರ ಸೈನ್ಯವು ಮುಂದೆ ಬರುತ್ತಲೇ ದೇವಿಯು ಹೂಂಕಾರ ಮಾಡುತ್ತಾ ಬಿಲ್ಲು ಬಾಣಗಳನ್ನು ಹಿಡಿದು ನಿಂತಳು. ಆಕೆಯ ಕೋಪವು ಇಮ್ಮಡಿಸಿತು. ಭಯಂಕರವಾದ ಅಗ್ನಿಯಂತಾದಳು. ಹುಬ್ಬು ಗಂಟಿಕ್ಕಿತು. ಮುಖವು ಕಗ್ಗತ್ತಲೆಯಂತೆ ಕಪ್ಪಾಯಿತು. ರೂಪವು ಅತ್ಯಂತ ಘೋರವಾಯಿತು. ಭ್ರೂಪಣೆಯು ಕುಣಿಯಿತು. ಆಕೆ ಮಹಾ ಕರಾಳವಾದ ಕಾಳಿಯಾಗಿ ನಿಂತಳು. ಹಾಗೆ ನಿಂತು ತನ್ನ ರೂಪ ತೋರಿಸಿದಳು. ನರರುಂಡ ಮಾಲಿನಿಯಾಗಿದ್ದಳು. ಚರ್ಮದ ವಸ್ತ್ರವನ್ನು ಧರಿಸಿದ್ದಳು. ಕಣ್ಣುಗಳು ರಕ್ತದಂತೆ ಕೆಂಪಾಗಿದ್ದವು. ಮಾಂಸವನ್ನು ಬಾಯಲ್ಲಿಟ್ಟುಕೊಳ್ಳುತ್ತಾ, ರಕ್ತಪಾನ ಮಾಡುತ್ತಾ, ಔಡುಗಚ್ಚುತ್ತಾ ಭಯಂಕರಳಾಗಿ ತೋರಿದಳು. ಕತ್ತಿಯನ್ನು ಹಿರಿದು ಶರ, ಚಾಪ, ಪಾಶಗಳನ್ನು ಧರಿಸಿ ಹೂಂಕಾರ ಮಾಡಿ ಕ್ರೂರ ದೃಷ್ಟಿಯೊಡನೆ ಉಸಿರಿನಲ್ಲಿ ಹೊಗೆ ಕಿಂಗಿಡಿಗಳನ್ನು ಉಗುಳುತ್ತಾ ರಾಕ್ಷಸರನ್ನು ನೋಡಿ ಅಬ್ಬರಿಸಿ ಯುದ್ಧಕ್ಕೆ ನಿಂತಳು. ಆಕೆಯ ಆ ಘೋರವಾದ ರೂಪವನ್ನು ಯಾರು ತಾನೇ ವರ್ಣಿಸಬಲ್ಲರು? ನಂದಿಯೇ ಕೇಳು. ಕಟ್ವಾಂಗದಿಂದ ರಾಕ್ಷಸರನ್ನು ಹೊಡೆದು ಅವರೆಲ್ಲರನ್ನು ಅವರ ರಥ, ಗಜ, ಹಯಾದಿ, ಸಾರಥಿ, ರಥಿಕರ ಸಮೇತ ಬಾಯಲ್ಲಿ ಹಾಕಿಕೊಂಡು ಅಗಿದು ರಕ್ತವನ್ನು ಸೊರ್ರನೆ ಹೀರಿ ಕುಡಿದು ಆರ್ಭಟಿಸುತ್ತಾ ಆ ಭಯಂಕರವಾದ ಶಂಕರಿಯು ಲೋಕ ಪ್ರಳಯಕಾರಿಣಿಯಂತೆ ಕಂಡುಬಂದಳು. ಆ ರಾಕ್ಷಸರೆಲ್ಲರ ಮುಂದಲಿಯನ್ನು ಹಿಡಿದು ಕಟ್ವಾಂಗ, ಖಡ್ಗಗಳಿಂದ ಅವರ ತಲೆಗಳನ್ನು ಕತ್ತರಿಸಿ ಅವರ ಎದೆಗಳನ್ನು ಕಾಲಿನಿಂದ ಮೆಟ್ಟಿ ಬಾಣವರ್ಷ ಮಾಡಿ ನಾನಾ ರೀತಿಯಲ್ಲಿ ಎಲ್ಲರನ್ನು ಕೊಂದು ಆ ಮಹಾಕಾಳಿಯಾದ ಮಹಾದೇವಿಯು ತಿಂದು ತೇಗುತ್ತಿದ್ದಳು. ಎಡಕೈಯಲ್ಲಿ ರಾಕ್ಷಸರ ನಾಲಿಗೆಗಳನ್ನು ಹಿಡಿದು ಮುಂಡಗಳನ್ನು ಔಡುಗಚ್ಚುತ್ತಾ ಖಡ್ಗದಿಂದ ಹೊಡೆದು ಕತ್ತರಿಸಿ ಎಡೆಬಿಡದೆ ಹೂಂಕರಿಸುತ್ತಾ ತಲೆಗಳನ್ನು ಕಡಿದು ಪ್ರಳಯ ನೃತ್ಯವನ್ನು ಮಾಡುತ್ತಾ ಅವರ ದೇಹಗಳನ್ನು ಅಗಿದು ರಕ್ತ ಕುಡಿಯುತ್ತಿದ್ದಳು. ಕಾಳಿಕಾದೇವಿಯ ಮುಖ ಮೈಯೆಲ್ಲವೂ ರಕ್ತಮಯವಾಯಿತು. ಕಣ್ಣುಗಳು ಕೆಂಕಿಡಿಗಳನ್ನು ಉಗುಳುತ್ತಿದ್ದವು. ಸೋರುತ್ತಿದ್ದ ರಕ್ತ ಚಪ್ಪರಿಸಿ ರುಚಿ ನೋಡುತ್ತಾ ಕುಡಿದು ಕೋರೆ ಹಲ್ಲುಗಳಲ್ಲಿನ ಕರುಳಿನ ದಂಡೆಯು ಜೋಳುತ್ತಿರಲು ಮಹಾಕಾಳಿಯು ಅತ್ಯಂತ ಘೋರ ರೂಪಿನಲ್ಲಿ ಶೋಭಿಸಿದಳು. ಈ ರೀತಿಯಲ್ಲಿ ಕಾಳಿಕಾದೇವಿಯು ಸಂಪೂರ್ಣ ಸೈನ್ಯವನ್ನು ಇದ್ದುದನ್ನು ಕಂಡು ಚಂಡನ ಕೋಪವು ಮಿತಿಮೀರಿತು. ಅವನು ಬಿಲ್ಲನ್ನು ಏರಿಸಿ ಭಯಂಕರವಾಗಿ ಕಿಡಿಗಳನ್ನು ಉಗುಳುತ್ತಿದ್ದ ಬಾಣಗಳನ್ನು ಕಾಳಿಯ ಮೇಲೆ ಸುರಿಸಿದನು. ಮುಂಡನು ಮತ್ತೊಂದು ಕಡೆಯಿಂದ ಕಾಳಿಕಾದೇವಿಯ ಶಿರದ ಮೇಲೆ ಬಾಣವರ್ಷವನ್ನು ಮಾಡಿದನು. ಆಗ ಕಾಳಿಕಾದೇವಿಯು ಖಡ್ಗವನ್ನು ಹಿಡಿದು ಚಂಡನ ಚಂಡಿಕೆಯನ್ನು ಎಳೆದು ತಲೆಯನ್ನು ಕತ್ತರಿಸಿ ಅವನ ದೇಹವನ್ನು ತಿಂದು ಹಾಕಿದಳು. ಅದನ್ನು ನೋಡಿದ ಮುಂಡನು ಅತ್ಯಂತ ಕೋಪದಿಂದ ಮೇಲೆ ನುಗ್ಗಿ ಬರಲು ಕಾಳಿಕಾದೇವಿಯು ಮುಂಡನ ಮುಂದಲೆಯನ್ನು ಹಿಡಿದು ಖಡ್ಗದಿಂದ ಅವನ ತಲೆಯನ್ನು ಕತ್ತರಿಸಿ ಅವನ ಮೇಲೆ ಸಿಡಿಯಲು ಮುಂಡವನ್ನು ಕೈಲಿ ಹಿಡಿದುಕೊಂಡು ನರ್ತಿಸುತ್ತಾ ಹಲ್ಲುಗಳಿಂದ ಅದನ್ನು ಅಗಿದು ನುಂಗಿದಳು. ಚಂಡನನ್ನು ಕಡಿದು ಹಾಕಿದುದರಿಂದ ದೇವಿಗೆ ಚಂಡಿ ಎಂಬ ಹೆಸರಾಯಿತು. ಚಂಡಮುಂಡರಿಬ್ಬರನ್ನೂ ಕೊಂದು ಹಾಕಿದುದರಿಂದ ದೇವಿಗೆ ಚಾಮುಂಡಿ ಎಂದು ವಿಶ್ವದಲ್ಲಿ ಖ್ಯಾತನಾಮವಾಗಿ ಆ ಕಲ್ಯಾಣಿ ಮಂಗಳಿಯಾದ ಕಾಳಿಕಾದೇವಿ ಭೂಮಿಯಲ್ಲಿ ಮೆರೆದಳು. ರಾಕ್ಷಸರ ಉಳಿದ ಸೈನ್ಯವೆಲ್ಲವೂ ಕೆಲವು ದೇವಿಯ ಕಟ್ವಾಂಗದ ಹೊಡೆತಕ್ಕೂ ಕೆಲವು ಸಿಂಹದ ಘಾತಕ್ಕೂ ಸಿಕ್ಕಿ ನಾಶವಾಯಿತು. ಉಳಿದ ಕೆಲವರು ಓಡಿ ಹೋಗಿ ಶುಂಭನಿಗೆ ನಡೆದ ವಿಷಯಗಳನ್ನೆಲ್ಲ ಅರಿಕೆ ಮಾಡಿದರು. ದೈತ್ಯರು ರಣದಲ್ಲಿ ಅಡಗಿದರೂ ಮಹಾಕಾಳಿಯೊಬ್ಬಳೇ ಅಲ್ಲಿ ಉಳಿದು ನಿಂತಳು. ಯುದ್ಧದ ಯಜ್ಞಕ್ಕೆ ಚಂಡಮುಂಡರು ಬಿದ್ದರು. ಇನ್ನು ಶುಂಭ ನಿಶುಂಭರು ಬೀಳಬೇಕೆಂದು ಕಾಳಿಕಾದೇವಿಯು ಹಲ್ಲು ಕಡಿಯುತ್ತಾ ನಿಂತಿರಲು ದೇವತೆಗಳು ತಾವು ಗೆದ್ದೆವೆಂದು ಹರುಷದಿಂದ ಚಿದಾನಂದಾತ್ಮ ಗುರುವವರನ್ನ ನೆನೆದರು. ಚಂಡಮುಂಡರ ವಧೆ ಎಂಬ 12ಧ್ಯಾಯವು ಮುಗಿದುವುದು.